ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಸಿರು ಸೇನೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನಾ ಸಭೆ ಪುತ್ತೂರು ಮಿನಿ ವಿಧಾನಸೌಧದ ಎದುರು ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿ ಶ್ರೀಧರ ಶೆಟ್ಟಿ ಅವರು 2016-17ನೇ ಸಾಲಿನಲ್ಲಿ ಬೆಳೆ ವಿಮೆ ಕಟ್ಟಿದವರಿಗೆ ಕೂಡಲೇ ಮಂಜೂರು ಮಾಡಬೇಕು ಅಂತ ಆಗ್ರಹಿಸಿದ ಅವರು, ಸುಸ್ತಿದಾರರಾಗಿರುವ ಜಿಲ್ಲೆಯ ಸುಮಾರು 150 ಮಂದಿ ರೈತರ 2009ಕ್ಕಿಂತ ಹಿಂದಿನ ಬೆಳೆ ಸಾಲ, ದೀರ್ಘಾವಧಿ ಸೇರಿದಂತೆ ಎಲ್ಲಾ ಸಾಲಗಳನ್ನು ಕೂಡಲೇ ಮನ್ನಾ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ಎಲ್ಲಾ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿ ಆನಂತರ ಅವರು ಕ್ಲೇಮ್ ಚೇಂಜ್ ಮಾಡಿದ್ರು, ಬಡ್ಡಿ ಮನ್ನಾ ಮಾಡ್ತೇವೆ ಅಂತ. ಆನಂತರ 50,000 ಮನ್ನಾ ಅಂತ ಹೇಳಿದ್ರು. ಆದ್ರೂ ಅದು ಸರಿಯಾಗಿ ಬರಲಿಲ್ಲ. ಅದರಲ್ಲಿ ಎಷ್ಟು ಕೋಟಿ ಹೊಡೆದಿದ್ದಾರೆ ದೇವರಿಗೆ ಅಲ್ಲ. ಆನಂತರ ಕುಮಾರಸ್ವಾಮಿ ಹೇಳಿದ್ರು ನಾನು ಎಲ್ಲಾ ಸಾಲ ಮನ್ನಾ ಮಾಡ್ತೇನೆ ಅಂತ. ಅವರು ಅಧಿಕಾರಕ್ಕೆ ಬಂದ ಮೇಲೆ 1 ಲಕ್ಷ ಬೆಳೆ ಸಾಲಕ್ಕೆ ಹೋದ್ರು. ಅದಕ್ಕೆ ಸುಮಾರು ಕಂಡೀಷನ್ ಹಾಕಿದ್ರು. ಇವತ್ತು ಕಂಡೀಷನ್ಗಳಲ್ಲಿ ಕೇಳಿದ್ರೆ ಅವರ 1 ಲಕ್ಷದಿಂದ ಹೆಚ್ಚು ಅವರ ಕಂಡೀಷನ್ಗಳಿದೆ. ಅದರಲ್ಲಿ ಅಕೌಂಟ್ ಅಲ್ಲಿ ರೈತ ಮುಖಂಡರಾದ ಕೇಶವ ಪೂಜಾರಿ ಪಂಚಮಲೋಡಿ, ಶೇಖರ್ ರಾಯ್ ಕುಂಬ್ರಾ, ಇಸುಬು, ವೆಂಕಟರಮಣ ಭಟ್, ಏದಿನಬ್ಬ ಬಂಟ್ವಾಳ, ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊನ್ನಪ್ಪಗೌಡ ಮೊದಲಾದವರು ಉಪಸ್ಥಿತರಿದ್ದರು.